ಸೊನ್ಮೇಲು ನಮ್ಮ ಕುಡ್ಡ ತುಳುವಾರ್ತೆಲು ತೊಕ್ಕೊಟ್ಟು ಮೇಲ್ಸಂಕಡ್ದು ಉಳ್ಳಾಲ ಬಯಲ್ಮುಟ್ಟದ ಮಾರ್ಗ ಅಗೇಲ ಮಲ್ಪೆರೆ 38 ಕೋಟಿ ರೂಪಾಯಿ ಖರ್ಚಿದ ಕಾಮಗಾರಿ ಬೇಗ ನಡಪೆರೆ ಉಂಡು ವಿಧಾನಸಭೆತ ಗುರ್ಕಾರ್ಯ ಯುಟಿ ಖಾದರ್ ಪಂತೆರ್ ತೊಕ್ಕೊಟ್ಟು ಉಲಪೇಂಟೆಡ್ ರೈಲು ಪಟ್ಟಿಗೆ ಅಡಿಸಂಕ ಕಟ್ಟುನ ಬಗೆಟ್ ಅಧಿಕಾರಿನ ಒಟ್ಟುಗೂ ಜಾಗೆ ಪಿಂದಿದ ಆರು ಪಾತೇರಿರು ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ತೊಕ್ಕೊಟ್ಟು ಉಲಪೇಂಟೆಡ್ ರೈಲು ಪಟ್ಟಿಗೆ ಅಡಿಸಂಕ ಕಟ್ಟುನ ಬುಕ ರೈಲು ಮೇಲು ಸಂಕ ಅಗೇಲ ಮಲ್ಪನೆಗೆ ಸಂಬಂಧಪಟ್ಟದು ರಾಜ್ಯ ವಿಧಾನಸಭೆತ ಸ್ಪೀಕರ್ ಬುಕ ಕ್ಷೇತ್ರದ ಶಾಸಕರ ಯುಟಿ ಖಾದರ್ ರೈಲ್ವೆ ಅಧಿಕಾರಿನ ಒಟ್ಟುಗು ಪೋದು ಜಾಗೆದ ಬಗೆಟ್ ಪಿಂದೊಂಡಿರು ಈ ಪೊರ್ತುಡು ಖಾದರ್ ಪಾತಿರ್ದು ತೊಕ್ಕೊಟ್ಟು ಮೇಲ್ ಸಂಕೊಳ್ದು ಉಳ್ಳಾಲ ಬಯಲುಮುಟ್ಟದ ಮಾರ್ಗ ಅಗೇಲ ಮಲ್ಪೆರೆ 38 ಕೋಟಿ ರೂಪಾಯಿ ಖರ್ಚಿಡು ಕಾಮಗಾರಿ ಬೇಗ ನಡಪೆರೆಯುತ್ತದೆ ಕರೆನ 71 ವರ್ಷಲಿಡ್ದು ಬೇಡಿಕೆಡಿತ್ತಿನ ಉಲಪೇಂಟೆ ಜೋಡಿಸವನ ರೈಲು ಮಾರ್ಗಗೂ ಅಡಿಸಂಗ ಕಾಮಗಾರಿ ನಡಪೆರೆ ರೈಲು ಇಲಾಖೆ ಒಪ್ಪಿಗೆ ಕೊಡ್ತುಂಡು 2 ಕೋಟಿ ರೂಪಾಯಿ ಖರ್ಚಿಡು ರೈಲು ಅಡಿಸಂಗ ಕಾಮಗಾರಿ ನಡಪೆರೆ ಉಂಡು ಪಂಡೇರು ತೊಕ್ಕೊಟ್ಟು ಉಲಪೇಂಟೆ ಉಳ್ಳಾಲದ ಕೇಂದ್ರ ಪ್ರದೇಶ ಆದಿತ್ತದು ರಾಷ್ಟ್ರೀಯ ರಾಜಮಾರ್ಗದ್ದು ಉಳ್ಳಾಲ ನಗರಗೂ ಜೋಡಿಸವನ ಕೊಂಡಿ ಮಾರ್ಗ ಆದುಂಡು ರೈಲು ಪಟ್ಟಿನ ಕಡತೊಂದು ಸಾರ್ವಜನಿಕ ಮೈದಾನ ಮಾರ್ಕೆಟ್ ಶಾಲೆ ಕಾಲೇಜು ದರ್ಗಾ ದೇವಸ್ಥಾನ ಇಂಗ್ರೇಜಿಗ್ ನಿಚ್ಚಲ ಸಾರಗಟ್ಲೆ ಜನ ಅಂಚಿಂಚಿ ಪೋಂದಿತ್ತದು ಕರೆನ 71 ವರ್ಷದಡಿ ಈ ರೈಲು ಪಟ್ಟಿದ ಮಿತ್ತೆ ರಡ್ಡು ಕಡೆಕ್ಲ ಜನ ಕಡತೊಂದಿತ್ತೇರು ಪಾಕಸರ್ತಿ ಮುಲ್ಪ ಅಪಾಯದ ಸಂಗತಿ ನಡೆತದಂಡು ಇತ್ತೆ ರೈಲು ಇಲಾಖೆ ಚೆನ್ನೈ ಮುಖ್ಯಾಲಯ ಹಿಡಿದು ರೈಲು ಅಡಿಸಂಕ ಕಟ್ಟಿರ ಒಪ್ಪಿಗೆ ಕೊಡ್ದಿತ್ತದು ಪಾಕ ವರ್ಷಲಿನ ಬೇಡಿಕೆ ಆದುಪುನ ಅಡಿಸಂಕ ಕಟ್ಟಿರ ಒಪ್ಪಿಗೆ ತಿಕ್ಕಿದನೆಂದು ಖಾದರ್ ಪಂಡೇರು ರೈಲ್ವೆದ ಕುಡ್ಲ ಸಹಾಯಕ ವಿಭಾಗ ಇಂಜಿನಿಯರ್ ಅಶೋಕ್ ಕುಡ್ಲದ ಹಿರಿಯ ಸೀನಿಯರ್ ಸೆಕ್ಷನ್ ಇಂಜಿನಿಯರ್ ಮೊಹಸಿನ್ ಕಣ್ಣೂರು ಹಿರಿಯ ಸೆಕ್ಷನ್ ಇಂಜಿನಿಯರ್ ಅಕ್ಷಯ್ ಉಳ್ಳಾಲ ನಗರಸಭೆ ಗುರುಕಾರ್ದಿ ಶಶಿಕಲಾ ಈ ಪೊರ್ತುಡಿತ್ತೇರು ಕಳೆದ ವರ್ಷ ರೈಲ್ವೆ ಅವರು ಕೆಲವೊಂದು ಕಡೆ ಈ ರೀತಿ ಅನಾಹುತ ಸಾವಾದ ಸಂದರ್ಭದಲ್ಲಿ ಜನಸಾಮಾನ್ಯರ ಹಿತ ಉದ್ದೇಶದಿಂದ ನಮಗೆ ಅದು ಮಾಡಲು ಅನಿವಾರ್ಯ ಆಗಿರೋ ಸಂದರ್ಭದಲ್ಲಿ ನಾವು ಕೂತ್ಕೊಂಡು ಚರ್ಚೆ ಮಾಡಿ ಇದಕ್ಕೆ ನಾವು ಅವಕಾಶ ಕೊಡ್ತೇವೆ ಅದಕ್ಕೆ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಬೇಕಂತ ಹೇಳಿದಾಗ ಜಿಲ್ಲಾಧಿಕಾರಿಯನ್ನು ಕೂಡ ನಾನು ಇಲ್ಲಿಗೆ ಕಳಿಸಿ ಜಿಲ್ಲಾಧಿಕಾರಿ ಕೂಡ ಇವತ್ತದು ರಿಪೋರ್ಟ್ ಬರೆಸಿ ನಮ್ಮ ರೈಲ್ವೆ ಸಚಿವ ಸೋಮಣ್ಣ ಅವರು ಮಂಗಳೂರಿಗೆ ಬಂದಾಗ ಇದರ ಬಗ್ಗೆ ಅವರಿಗೆ ಪತ್ರ ಮೊತ್ತದ ಮನವರಿಕೆ ಮಾಡಿ ಇದೀಗ ನಮಗೆ ಈ ಒಂದು ಅಂಡರ್ ಪಾಸ್ಗೆ ನಮಗೆ ಇವತ್ತು ಕೇಂದ್ರದ ರೈಲ್ವೆ ಇಲಾಖೆ ಅಧಿಕಾರಿಗಳು ಒಪ್ಪಿಗೆ ಇವತ್ತು ಚೆನ್ನೈ ಹೆಡ್ ಕ್ವಾರ್ಟರ್ಸ್ ಅವರು ಇವತ್ತು ಒಪ್ಪಿಗೆ ಕೊಟ್ಟಿರ್ತಾರೆ ಬಹುಶಃ ಮುಂದಿನ ಒಂದು 6 ತಿಂಗಳಲ್ಲಿ ಈ ಕೆಲಸವನ್ನು ಇವತ್ತು ಪ್ರಾರಂಭಿಸಲಾಗುವುದು ನಮ್ಮ ಪಾಲ್ಘಾಟ್ ಡಿವಿಷನ್ನ ಡಿ ಆರ್ ಎಮ್ ಆಗಿರುವಂಥ ಅರ್ನೂರ್ ಕುಮಾರ್ ಚತುರ್ವೇದಿ ಕೂಡ ಇವತ್ತು ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ ಇವತ್ತು ಮಾಡಿದ್ದಾರೆ ಸೊ ಇವು ಬಹಳಷ್ಟು ವರ್ಷಗಳ ಹಿಂದಿನ ಬೇಡಿಕೆ ಏನಿದೆ ಅದು ಬಹುಶಃ ಇಲ್ಲಿ ಇವತ್ತು ನಮ್ಮ ಅಂಡರ್ ಪಾಸ್ ಆಗಿ ನಮಗೆ ಇವತ್ತು ಪರಿವರ್ತನೆ ಇವತ್ತು ಆಗ್ತದೆ ಇದರಲ್ಲಿ ಜನಸಾಮಾನ್ಯ ನಡ್ಕೊಂಡು ಹೋಗಲಿಕ್ಕೆ ಮತ್ತು ಸಣ್ಣ ಪುಟ್ಟ ವೆಹಿಕಲ್ ನಮ್ಮ ಬೈಕ್ ಅಂತಹ ಸಣ್ಣ ವಾಹನಗಳು ಮಾತ್ರ ಇಲ್ಲಿಗೆ ಅವಕಾಶ ಇವತ್ತು ಇರುವಂಥ ಯಾಕೆಂದರೆ ಪೆಡ್ರೇಷನ್ ಅಂಡರ್ ಪಾಸ್ ಅಂತ ನಾವು ಇದನ್ನು ಕರೆಯುವಂಥದ್ದು ಅಲ್ಲಿ ತನಕ ಜನಸಾಮಾನ್ಯ ಸಹಕರಿಸಬೇಕು ಆದರೂ ಕೂಡ ನಾವು ಮನವಿ ಮಾಡಿದ್ದಕ್ಕೆ ಅದು ನೇರ ಗೋಪ ನೀಡದೆ ಸಣ್ಣ ಗೈನಗೆ ಜನ ಬರುವಾಗ ಇಲ್ಲಿ ರೈಲ್ವೆ ಟ್ರ್ಯಾಕ್ ಎಂಬ ಹೆದರಿಕೆ ಇರಬೇಕಂತೇಳಿ ಸೈಡಲ್ಲಿ ಮಾತ್ರ ಗ್ಯಾಪ್ ಇದ್ದವರು ಕೊಟ್ಟಿರ್ತಾರೆ ಅಲ್ಲೇ ತನಕ ಜನಸಾಮಾನ್ಯ ಜಾಗೃತೆಯಿಂದ ಹೋಗುವಂಥ ಕೆಲಸ ಇವತ್ತು ಆಗಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಭಾರಿ ಬರ್ಸ ಬರೊಂದು ಪುನಗ ತೊಕ್ಕೊಟ್ಟು ಪಿಲಾರ್ ಕೈತಲು ಸುದೆ ಕಡಪನಗ ಸಂಕುಡ್ದು ಕಾರ್ ಜಾರ್ದು ಬೂರ್ದು ತೋಜಂದೆ ಆದಿತನ ಕುಂಪಲದ ಕೇಶವ ಶೆಟ್ಟಿ ಪನ್ಪನಾರಿನ ಪುಣ ಸೋಮೇಶ್ವರ ಉಚ್ಚಿರದ ಸುದಿಟ್ಟು ತೋಜಿತಂಡೆ ಸೋಮೇಶ್ವರ ಗ್ರಾಮ ಕುಂಪಲ ಆಶ್ರಯ ಕಾಲೋನಿದ ಕೇಶವ ಶೆಟ್ಟಿ ಪನ್ಪುಣಾರು ಸುದಿಕ್ ಬೂರ್ದು ಜುವಕಲವನ್ನ ಬೇಜಾರದ ಸಂಗತಿ ನಡೆತಂಡೆ ಭಾರಿ ಬರ್ಸ ಬರೊಂದು ಪುನಗ ಕೆಲಸ ಮಲ್ತದು ಇಲ್ಲಡೆ ಪಿರ ಬನ್ನಗ ತೊಕ್ಕೊಟ್ಟು ಪಿಲಾರ್ ಕೈತಲ ನಡತೊಂದು ಪೋಪುನ ಸಂಕ ಕಡಪುನಗ ಜಾರ್ದು ಬೂರ್ದು ತೋಜಂದೆ ಆದಿತ್ತೇರು ಸೋಮೇಶ್ವರ ಉಚ್ಚಿರದ ಸುದಿಟ್ಟು ಶುಕ್ರವಾರ ಪುಣ ತೋಜಿದಂಡು ದಿನಮಜೀರಿ ಬೇಲೆ ಮಲ್ತೊಂದಿತ್ತನ ಕೇಶವ ಶೆಟ್ಟಿರಿಗೆ 24 ವರ್ಷ ಪ್ರಾಯ ಆದಿತ್ತಂಡು ಏತು ನಾಡುಂಡಲ ತೋಜಂದೆ ಆರಿನ ಕೊಡೆ ನೀರಿಡು ತೋಜಿದಿತ್ತಂಡು ಇಲ್ಲಲ್ದಕ್ಲು ಉಳ್ಳಾಲ ಪೊಲೀಸ್ ಸ್ಟೇಷನ್ಗೆ ತಿರಿಪಾದಿತ್ತೇರು ಉಳ್ಳಾಲ ತಹಸೀಲ್ದಾರ್ ಪೊಲೀಸರು ಬುಕ್ಕ ಅಗ್ನಿಶಾಮಕ ದಕ್ಲು ಜಾಗಿಗ್ ಬತ್ತದು ಪಿಂದದು ಸುದಿಡ್ದು ಪುನಃ ಮಿತ್ತೊಯ್ತದು ಪುನಃ ಪರೀಕ್ಷೆಗೆ ಕಡಪೊಡ್ದೇರು ಬಲ್ಮಠ ಕಾಲೇಜಿಗೆ ಮಂಜೂರಾತ್ನ 2 ಕ್ಲಾಸ್ ಕೋಣೆಲೇನು ಅಡೆಗ್ ಇತ್ತೆ ಅಗತ್ಯ ಇಜ್ಜಿಂದು ಕಾರ್ ಸ್ಟ್ರೀಟ್ ಕಾಲೇಜಿಗೆ ವರ್ಗ ಮಲ್ತದನದ ಶಾಸಕರು ವೇದವ್ಯಾಸ್ ಕಾಮತ್ ಪಂತೇರು ಕುಡ್ಲದ ಕಾರ್ ಸ್ಟ್ರೀಟ್ ಮಹಿಳಾ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ನಡತ್ನ ಕಾರ್ಯಕ್ರಮಟ್ಟು 6 ಪಾತೇರಿಯರು ಕುಡ್ಲದ ರಥಬೀಜದ ಮಹಿಳಾ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಶುಕ್ರವಾರ 2 ಕಾರ್ಯಕ್ರಮ ಅಟ್ಟಣೆಯಾದಿತ್ತಂಡು 25 ಲಕ್ಷ ರೂಪಾಯಿ ಖರ್ಚಿಡು ಕಟ್ಟದ್ನ ವಿವೇಕ ಕೋಣೆದ ಉದಿಪನ ಬೊಕ್ಕ ಹೊಸದಾದ ಕಟ್ಟಿರ ಉಪ್ಪನ ವಿವೇಕ ಕೋಣೆದ ಶಿಲಾನ್ಯಾಸ ನಡತಂಡು
ಶಾಸಕರು ವೇದವ್ಯಾಸ್ ಕಾಮತ್ ಉದಿಪ್ಪನ ಬೊಕ್ಕ ಶಿಲಾನ್ಯಾಸ ರಡ್ಡೆಲ್ನ ನಡಪಾದ ಕೊರಿಯರು ವೇದವ್ಯಾಸ್ ಡಿ ಕಾಮತ್ ಪಾತಿರ್ದು ಬಲ್ಮಠದ ಸರಕಾರಿ ಪದವಿ ಪೂರ್ವ ಕಾಲೇಜಿಗೆ ಮಂಜೂರು ಆಯ್ನ ರಡ್ ಕ್ಲಾಸ್ ಕೋಣೆಲಿನ ಅವಳು ಇತ್ತೆಗೆ ಅಗತ್ಯ ಇಜ್ಜಿಂದು ಈ ಕಾಲೇಜಿಗೆ ವರ್ಗ ಮಲ್ತಿದ್ದು ಐಟು ಒಂಜಿ ಕೋಣೆದ ಕೆಲಸ ಮುಗಿದಿಂಡು. ಈ ಕಾಲೇಜದ ಸೈನ್ಸ್ ಲ್ಯಾಬ್ ಮಿತ್ತ ಮಟ್ಟೋಗೇರಾವನ ಬೊಕ್ಕ ಹೊಸದಾದ ಕಂಪ್ಯೂಟರ್ ಲ್ಯಾಬ್ ಅಗತ್ಯ ಉಂಡು. ಸೈನ್ಸ್ ಲ್ಯಾಬ್ನು MCF ಅತ್ತನ MRPL ಸಾಕರಡು ಕಂಪ್ಯೂಟರ್ ಲ್ಯಾಬ್ನು ಇನ್ಫೋಸಿಸ್ ಸಾಯಡು ಒದಗಾಯರ ಪ್ರಯತ್ನ ನಡತನುಂಡು. ಲ್ಯಾಬ್ ಆಯ್ ಬೊಕ್ಕ ಮುಲ್ಪ ಜೋಕ್ಲು ಇಜ್ಜಂದಿನ ಸಮಸ್ಯೆ ಬರೆಯರಬಲ್ಲಿಂದ ಪಂಡಿರು. ಕಾಲೇಜ್ ಪ್ರಿನ್ಸಿಪಾಲಿರು ಭಾರತಿ ಪಾತಿರ್ದು ಶಾಸಕರನ ಸಾಯಡು ಸರ್ಕಾರದ ಸವಲತ್ತು ತಂದು ಕೋಣೆ ಕಟ್ಟಿರ ಸಾಧ್ಯ ಆತಂಡು ಖಾಸಗಿ ಕಾಲೇಜಿಗೆ ಸರಿಸಮ ಮುಲ್ಪ ಬರವುತಿಕೊಂಡು ಪೊಂಜೋಕ್ಲೆಗೆ ಉಪ್ಪುನ ಈ ಕಾಲೇಜು ವಿಶ್ರಾಂತಿ ಕೋಣೆ ಬೊಕ್ಕ ಗೊಬ್ಬುದ ಕೋಣೆದ ಕೊರತೆ ಇತ್ತದು ಈ ರಡ್ಡು ಕೋಣೆ ಒದಗಾದ ಕೊರಡೊಂದು ಶಾಸಕರಿಗೆ ಭಿನ್ನ ಇತ್ತದಿತ್ತು ನಿಂದು ಪಂಡೇರು. ಸಾರ್ವಜನಿಕ ಶಿಕ್ಷಣ ಇಲಾಖೆದ ಉತ್ತು ನಿರ್ದೇಶಕಿ ರಾಜೇಶ್ವರಿ, ಉಪನ್ಯಾಸಕರು ನಿರಂಜನ್, ಅನುಸೂಯ ಕಾರ್ಯಕ್ರಮಟ್ಟು ಪಾಲ್ಗೊಂಡಿರು. ಈ ಹಿಂದೆ ಕಾಲೇಜಿಗೆ ಕೊಠಡಿಗಳ ಅವಶ್ಯಕತೆ ಇದೆ ಅಂತ ಹೇಳುವ ಸಂದರ್ಭದಲ್ಲಿ ನಾಗೇಶ್ ಅವರು ಶಿಕ್ಷಣ ಮಂತ್ರಿಗಳಾಗಿರುವಾಗ ಸಂದರ್ಭದಲ್ಲಿ ನಾನು ಆ ಕೊಠಡಿಗಳನ್ನು ತೆಗೆದುಕೊಳ್ಳುವಂಥ ಕೆಲಸ ಕಾರ್ಯಗಳು ಮಾಡಿದ್ದೆ. ಆವಾಗ ಕೊಟ್ಟಂಥ ಕೊಠಡಿಗಳು ಒಂದೆರಡು ಕಾಲೇಜುಗಳಿಗೆ ಅದರ ಅವಶ್ಯಕತೆ ಇಲ್ಲ ಅಂತ ಹೇಳುವಂಥ ಕಾರಣ ಬಲ್ಮಠ ಕಾಲೇಜಿನ ಏನು ಕೊಠಡಿ ಇದೆ ಅದನ್ನು ಪುನರಪಿ ಹೊತ್ತು ಜಾಗ ಬದಲಾವಣೆ ಮತ್ತು ಆ ಇಲಾಖೆಯ ಅನುಮೋದನೆಯನ್ನು ಪಡ್ಕೊಂಡು ಅದನ್ನು ಇಲ್ಲಿ ಕಾರ್ ಸ್ಟ್ರೀಟ್ಗೆ ಪುನರಪಿ ಅದನ್ನು ಜೋಡಿಸ್ಕೊಳ್ಳುವಂಥ ರಥಬೀದಿ ಮಹಿಳಾ ಕಾಲೇಜಿಗೆ ಜೋಡಿಸ್ಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಇವತ್ತು ಅದರ ಶಿಲಾನ್ಯಾಸ ಕಾರ್ಯಕ್ರಮಗಳು ಕೂಡ ಮಾಡಿದ್ದೇವೆ. ಹಾಗಾಗಿ ಎರಡು ಕೊಠಡಿಗಳ ಒಟ್ಟಾಗಿ ಅವಕಾಶಗಳು ಇಲ್ಲಿ ಸಿಗುವಂಥದ್ದಾಗಿದೆ. ಅದರ ಒಟ್ಟಿಗೆ ನಾನು ಈಗಾಗಲೇ ಅವರಿಗೆ ಹೇಳಿದ್ದೇನೆ, ಸೈನ್ಸ್ ಲ್ಯಾಬನ್ನು ಉನ್ನತೀಕರಣ ಮಾಡಬೇಕು ಅಂತ ಹೇಳುವಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದಕ್ಕೆ MCF ಅಥವಾ MRPL ಈ ರೀತಿಯ ಸಂಸ್ಥೆಗಳಿಂದ ಅದನ್ನು ಜೋಡಿಸ್ಕೊಳ್ಳುವಂಥ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೇವೆ. ಅದಲ್ಲದೆ ಒಂದು ಉತ್ತಮ ರೀತಿಯ ಒಂದು ಕಂಪ್ಯೂಟರ್ ಲ್ಯಾಬ್ ಆಗಬೇಕು ಅಂತ ಹೇಳುವಂಥ ಬೇಡಿಕೆಯನ್ನು ಕಾಲೇಜಿನ ಪ್ರಾಂಶುಪಾಲರು ಮತ್ತು JD ಅವರು ಕೊಟ್ಟಿದ್ದಾರೆ. ಅದನ್ನು ಈಗಾಗಲೇ ಇನ್ಫೋಸಿಸ್ನವ್ರ ಹತ್ರ ಮಾತುಕತೆ ಮಾಡಿ ಈ ಹಿಂದೆ ಮೊನ್ನೆ ಇತ್ತೀಚೆಗೆ ಬಲ್ಮಠ PU ಕಾಲೇಜ್ ಮತ್ತು ಬಲ್ಮಠ ಡಿಗ್ರಿ ಕಾಲೇಜಿನಲ್ಲಿ ಯಾವ ರೀತಿಯಲ್ಲಿ ಕಂಪ್ಯೂಟರ್ ಲ್ಯಾಬ್ ಭಾಳ ಅಗ್ರಮಾನ್ಯ ರೀತಿಯಲ್ಲಿ ಅವರು ಮಾಡಿಕೊಟ್ಟಿದ್ದಾರೋ ಅದೇ ರೀತಿಯಲ್ಲಿ ಅತಿ ಶೀಘ್ರದಲ್ಲಿ ಇಲ್ಲಿ ಕಂಪ್ಯೂಟರ್ ಲ್ಯಾಬನ್ನು ಮಾಡಿಕೊಡ್ತಾರೆ ಅಂತ ಹೇಳುವಂಥದ್ದು ಇನ್ಫೋಸಿಸ್ ಸಂಸ್ಥೆಯವರು ಈಗಾಗಲೇ ಒಪ್ಪಿಕೊಂಡಿದ್ದಾರೆ ಅವರಲ್ಲಿ. ಇನ್ನು ಅತಿ ಶೀಘ್ರದಲ್ಲಿ ಅವರು ಇಲ್ಲಿ ಬಂದು ಅದರ ಎಲ್ಲ ಇಂಜಿನಿಯರಿಂಗ್ ಲೆವೆಲ್ನ ಕಾಮಗಾರಿಗಳನ್ನು ಅವರು ಅನುಷ್ಠಾನ ಮಾಡ್ತೇನೆ ಅಂತ ಹೇಳುವಂಥ ಒಂದು ವಿಶ್ವಾಸವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕಂಪ್ಯೂಟರ್ ಲ್ಯಾಬ್ ಮತ್ತು ಸೈನ್ಸ್ ಲ್ಯಾಬ್ ಇದು ಎರಡೂ ಆದರೆ
ಇಲ್ಲಿ ವಿಜ್ಞಾನಕ್ಕೆ ಮತ್ತು ಕಂಪ್ಯೂಟರ್ ಸೆಕ್ಷನ್ನ ವ್ಯವಸ್ಥೆಗಳಿಗೆ ವಿದ್ಯಾರ್ಥಿಗಳು ಇನ್ನಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರಬಹುದು ಅಂತ ಹೇಳುವಂಥ ವಿಚಾರವನ್ನು ಅಧ್ಯಾಪಕ ವೃಂದದವರು, ಮುಖ್ಯೋಪಾಧ್ಯಾಯರು ಅಥವಾ ಪ್ರಾಂಶುಪಾಲರು ಹೇಳಿದ್ದಾರೆ. ಆ ಪೂರಕವಾದಂಥ ವಾತಾವರಣವನ್ನು ಸೃಷ್ಟಿಯಾಗಬೇಕು. ವಿದ್ಯಾರ್ಥಿಗಳಿಗೆ ಮುಕ್ತವಾಗಿ ಎಲ್ಲವೂ ಅವಕಾಶಗಳಾಗಬೇಕು. ಅವು ವಿದ್ಯಾರ್ಥಿಗಳು ಒಳ್ಳೆಯ ರೀತಿಯಲ್ಲಿ ಕಲಿಬೇಕು ಅಂತ ಹೇಳುವಂಥ ಕಾರಣ ಈ ಎಲ್ಲ ಕೆಲಸ ಕಾರ್ಯಗಳನ್ನು ನಾನು ಶಾಸಕನಾಗಿ ಕೈಗೆತ್ತಿಕೊಳ್ತಾ ಇದ್ದೇನೆ. ಆಟದ ಹಿರಿಯ ವೇಷಧಾರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆತಿನ ಪಾತಾಳ ವೆಂಕಟರಮಣ ಭಟ್ರೆ ಶನಿವಾರ ಉಬ್ಬಾರ್ದ ಆರಿನ ಇಲ್ಲಡ್ ಕರೆದು ಪೋಯಿರು. ಆರಿಗೆ 92 ವರ್ಷ ಪ್ರಾಯ ದಂಗದಿತ್ತಡು. ತೆಂಗುತಿಟ್ಟು ಬೊಕ ಬಡಗುತಿಟ್ಟು ಈ ರಡ್ಡಿಟ್ಲ ಆರ ಮಲ್ಲ ಪುದರ ಪಡೆಯಿನ ಕಲಾವಿದರಾದಿತ್ತೇರು. ಶನಿವಾರ ಉಬ್ಬಾರ್ದ ಇಲ್ಲಡು 92 ವರ್ಷ ಪ್ರಾಯಡು ಕರೆದುಪೋಯಿನ ಪಾತಾಳ ವೆಂಕಟರಮಣ ಭಟ್ರು ತೆನ್ಕೈ ತಿಟ್ಟು ಬೊಕ್ಕ ಬಡಕೈ ತಿಟ್ಟು ಯಕ್ಷಗಾನ ಇಂಜ ರಡ್ಡಿಟ್ಲ ಮಲ್ಲ ಸಾಧನೆ ಮಲ್ತನಾರಾದಿತ್ತೇರು. ಪುತ್ತೂರು ಕೃಷ್ಣ ಭಟ್ರೆಡ್ದು ತೆಂಕುತಿಟ್ಟದ ಅಭ್ಯಾಸ ಮಲ್ತಿತ್ತೇರು. ಐದು ಬೊಕ್ಕ ಮುಲ್ಕಿ ಮೇಳ, ಸುರತ್ಕಲ್ ಮೇಳ, ಸೌಕೂರು ಮೇಳ, ಧರ್ಮಸ್ಥಳ ಮೇಳ ಇಂಚ ಬೇತೆ ಬೇತೆ ಆಟದ ಮೇಲುಳೆಡು ತಿರ್ಗಾಟ ಮಲ್ತಿತ್ತೇರು. ಸಿರಿವೇಷ ಕಲಾವಿದರಾದ ಮಲ್ಲಪುದರ ಪಡೆತ್ನ ಪಾತಾಳ ವೆಂಕಟರಮಣ ಭಟ್ರು ರಂಭೆ, ಊರ್ವಶಿ, ಮೇನಕೆ, ಸತ್ಯಭಾಮಿ, ಸುಭದ್ರೆ, ದ್ರೌಪದಿ, ಮೀನಾಕ್ಷಿ, ಸ್ವಯಂ ಪ್ರಭೆ ಇಂಚ ತರಾವರಿ ವೇಷುಲೆಡು ರೈಸಿದ್ನಾರು ಬೇಳೂರು ಶಿಲಬಾಲಕೇರ್ನ ಅಂಗಭಂಗಿಲಿನು ಬೇಳೂರುಗು ಪೋದೆ ಸ್ವಂತ ಅಭ್ಯಾಸ ಮಲ್ತದು ಯಕ್ಷಗಾನುಡು ಸೇರ್ಸವನ್ನಾರಾದಿತ್ತೇರು. ಪಾತಾಳ ವೆಂಕಟರಮಣ ಭಟ್ರೆಗೆ ಚೆನ್ನೈದ ಹಿಂದೂ ಧರ್ಮ ಸಂಘ ಮಣಿವೀಳ ಬಿರ್ದು ಕೊಡ್ದು ಮರ್ಯಾದೆ ಮಲ್ತದುಂಡು. ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಯಕ್ಷಗಾನ ಕಲಾರಂಗ ಪ್ರಶಸ್ತಿ, ವಿಟ್ಲ ಗೋಪಾಲಕೃಷ್ಣ ಭಟ್ ಪ್ರತಿಷ್ಠಾನ ಪ್ರಶಸ್ತಿ, ವಿದ್ಯಾಮಾನ್ಯ ಪ್ರಶಸ್ತಿ, ಯಕ್ಷ ಕಲಾನಿಧಿ ಪ್ರಶಸ್ತಿ, ಅಗರಿ ಪ್ರಶಸ್ತಿ, ಕರಾವಳಿ ಯಕ್ಷಗಾನ ಮಂಡಳಿ ಬಿಬಿ ಶೆಟ್ಟಿ ಪ್ರಶಸ್ತಿ, ಪಟ್ಟಾಜ ಪ್ರಶಸ್ತಿ, ದೇರಾಜ ಪ್ರಶಸ್ತಿ, ಕಲ್ಕೂರು ಪ್ರಶಸ್ತಿ ಸೇರಿದು ಪಾಕ ಮರ್ಯಾದಿಲು ಪಾತಾಳ ವೆಂಕಟರಮಣ ಭಟ್ರೆದು ಸಂದದುಂಡು. ಶ್ರೀಮಂತಿರು ಬೊಕ್ಕ ಬೇತೆ ಬೇತೆ ನಗರೊಳಿನ ಉದ್ಯಮಿಲಿನ ಉದ್ದೇಶದಿ ಒಂದು ಮಂಗೆ ಮಲ್ತದು ಶ್ರೀಮಂತ ಬದುಕು ಸಾಗವಂದಿತ್ತದು. ಶುಕ್ರವಾರ ಪೊಲೀಸ್ ಬಲಿಕ ಬೂರ್ನ ಕುಡ್ಲದ ರೋಷನ್ ಸಲ್ದಾನನ ಇಲ್ಲಡು ಕೋಟಿ ರೂಪಾಯಿ ಬಿಲೆತ ಸೊತ್ತುಲು ತಿಕ್ಕದಡು. ದೇಶದೋರ್ಮಿಡು ನೆಟ್ವರ್ಕ್ ದಿ ಒಂದು ಶ್ರೀಮಂತಿರು ಬುಕ್ಕ ಬೇತೆ ಬೇತೆ ನಗರೊಳಿನ ಉದ್ಯಮಿಲಿನ ಉದ್ದೇಶದಿ ಒಂದು ಭಾರೀ ಮೋಸ ಮಲ್ತದು ಕೋಟ್ಯಾಧೀಶ್ವರಿ ಆದಿತ್ತನ ಕುಡ್ಲ ಜಪ್ಪು ಮುಗೇರ್ದ ರೋಷನ್ ಸಲ್ದಾನನು ಶುಕ್ರವಾರ ಕುಡ್ಲದ ಪೊಲೀಸರು ಪತ್ತದಿತ್ತದು. ಆಯ್ನ ಶ್ರೀಮಂತ ಬದುಕದ ಇಲ್ಲಡು ಕೋಟಿ ರೂಪಾಯಿ ಬಿಲೆತ ಸೊತ್ತುಲಿನ ಪೊಲೀಸರು ನಾಡಪಾತದೇರು. ಆಯ್ನ ತೂದೆ ಪೊಲೀಸರಿಗೂ ಆಶ್ಚರ್ಯ ಆತಂಡು. ಆರೋಪಿ ಸಲ್ದಾನನ ಇಲ್ಲಡು ಅಕ್ರಮವಾದ ದೆತ್ತದೀತನ 6,72,947 ರೂಪಾಯಿ ಬಿಲೆತ ದೇಶ ಪಿದೇ ದೇಶದ ಗಂಗಸರ ಮಾಲ ತಿಕ್ಕತಂಡು. ಬೇತೆ ಬೇತೆ ಬಗೆತ ದಾಖಲಾತಿಲೇನು ಖಾಲಿ ಚೆಕ್ಲೇನು ಸುಮಾರು 657 ಗ್ರಾಂ ಬಂಗಾರ ಪದ್ದೆ ಬೊಕ್ಕ 2.25 ಕೋಟಿ ಬಿಲೆತ ವಜ್ರದ ಉಂಗಿಲ ಇಂಚ ಪೊಲೀಸರಿಗೆ ಸ್ವಾಧೀನವುದೆ ತೊಂದೇರು. ರೋಷನ್ ಸಲ್ದಾನನ ಮಿತ್ ಚಿತ್ರದುರ್ಗ, ಬೊಂಬೈ ಸೇರಿನಂಚ ಬೇತೆ ಬೇತೆ ಕಡೆಟ್ ಮೋಸದ ಬಗೆಟ್ ಕೇಸು ಉಂಡು. ಆರೋಪಿ ರೋಷನ್ ಬೊಕ್ಕ ಬಾಕಿದಕ್ಲು ಉದ್ಯಮದಕ್ಲೆಗ್ ಸಾಲ ಕೊರ್ಪಾವೆ ಅಂದು ನಂಬಾದು ಮೋಸ ಮಲ್ತೊಂದಿತ್ತದು. ಕರಿನ ಮೂಜಿ ತಿಂಗೊಳ್ಡು ಸುಮಾರು 32 ಕೋಟಿ ರೂಪಾಯಿನ ಆಯ ಬೊಕ್ಕ ಬಾಕಿದಕ್ಲು ದೆತೊಂದಿರಂದು ತೆರೆದು ಬೈದಂಡು. ಆರೋಪಿ ರೋಷನ್ ಸಲ್ದಾನನ್ ಶುಕ್ರವಾರ ಕೋರ್ಟ್ಗೂ ಹಾಜರು ಮಲ್ತದಂಡು. ಜೋಕ್ಲಿನ ಒಟ್ಟಿಗೆ ನಲಿತ್ತೊಂದು ಗೊಬ್ಬುದು ಒಟ್ಟುಗು ಪಾಠ ಮಲ್ಪನ ರೀಲ್ಸ್ ವಿಡಿಯೋದವರ ಅಭಿಮಾನಿಲಿತ್ತಿನ ಟೀಚರ್ ಒಡ್ತಿ ಇಂಚಿಪ ಮೊಬೈಲ್ ಜಾಗೃತಿ ವಿಡಿಯೋ ಮಲ್ತದು ಕ್ಷಮೆಕೆಯನ್ನು ನಡೆಮುಟ್ಟ ಓದಂಟು ಕಾರಣ ಎನ್ನ ಸಂಗತಿ ನಡತದಂಡೆ. ಡ್ಯಾನ್ಸ್ ಟೀಚರ್ ಪಂಡದೆ ಪುದರ್ ಪೋಯಿನ ಕಾರ್ಲ ತಾಲೂಕುದ ಖಾಸಗಿ ಶಾಲೆದ ಟೀಚರ್ ವಂದನಾ ರೈ ಇಂಚಿಪ ಆರಿನ ವಿದ್ಯಾರ್ಥಿಯನ್ನು ಮೊಬೈಲ್ ಚಟ್ ಹೊಡೆದು ಎಂಚಾಂಡಲ ದೂರ ಮಲ್ಪೊಡು ಪಂಪನ ಎಡ್ಡೆ ಉದ್ದೇಶುಡು ಶಾಲೆಡು ಒಂಜಿ ಎಲ್ಲಿಯ ಸ್ಕಿಟ್ ಮಲ್ತಿತ್ತೇರು. ಬರವು ಕಲ್ಪನ ಪೊಣ್ಣೊಡ್ತಿನ ಕಣ್ಣಿಗೆ ಕುಂಟು ಕಟ್ಟದು ಮೊಬೈಲ್ ತೂತುದು ಈ ಪೊಣ್ಣನ ಕಣ್ಣು ಎಂಚ ಪೋತುಂಡು ಒಂದು ಬಾಕಿದ ಜೋಕ್ಲೆಗೆ ಪೋಡಿಗೆ ಆದಾಂಡಲ ಮೊಬೈಲ್ ಚಟ ಬುಲೆಪ ಒಂದು ನೆಡ್ದು ವಿದ್ಯಾರ್ಥಿನ ಬುಡ್ಪಾವನಂಚ ಕ್ಲಾಸ್ಡು ಜಾಗೃತಿ ವಿಡಿಯೋ ಮಲ್ತದೇರು. ಆಂಡ ಈ ವಿಡಿಯೋಗೂ ಸಾಮಾಜಿಕ ಜಾಲತಾಣಡು ಭಾರಿ ಏವ್ರ ತೋಜಿದಿಂಡು. ಈ ಏವ್ರದ ಬೇರಿಕೆ ಟೀಚರ್ ವಂದನಾ ರೈ ವಿಡಿಯೋ ಮಾಜಾದು ಮಾಪು ಕೇಂದಿರು. ಮಾಪು ಕೇಂದ್ರದವರ ವಂದನಾ ರೈ ಪರವಾದ ಪುಗರುನ ಅಭಿಪ್ರಾಯಲು ಬೈದಿಂಡು. ಈ ಜಾಗೃತಿ ವಿಡಿಯೋ ಬಗೆಟ್ ಕ್ಷಮೆಕೆ ಎನ್ನತ ಒಟ್ಟುಗು ತಾನು ಮಲ್ತನ ವಿಡಿಯೋ ಮುಟ್ಟು ನಕ್ಲೆಗೆ ಮುಟ್ಟುದುಂಡು ತಾನು ಉಪ್ಪುನೆನೆ ಜೋಕ್ಲೆಗಾದಂದು ವಂದನಾ ರೈ ಫೇಸ್ಬುಕ್ ಪೇಜ್ ಇಡು ಬರೆದು ಬೇಜಾರು ತೋಜಾದಿರು. ಚಿಲ್ಡ್ರನ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾದ ನೆಲೆಟ್ಟು ಜೂನ್ 25 ಜುಲೈ 26 ಮುಟ್ಟ ಒಂಜಿ ತಿಂಗಳು ಮಣ್ಣಿನಲ್ಲಿ ಕೈಗಳು ಭಾರತದೊಂದಿಗೆ ಹೃದಯಗಳು ಪನ್ಪನ ಉದ್ದೇಶದ ಒಟ್ಟುಗು ದೇಶಡು 1 ಮಿಲಿಯನ್ ಉಳ್ಳಾಲ ತಾಲೂಕುಡು 500 ನಡಪುನ ಯೋಜನೆ ದೀವೊಂದುಂಡು.
ಐನಿಡಿದು 13 ವರ್ಷ ಪ್ರಾಯದ ಜೋಕುಲು ಉಪನ ಚಿಲ್ಡ್ರನ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ CIOದ ಆಜಿ ಜೋಕುಲು ಉಳ್ಳಾಲ ಪ್ರೆಸ್ ಕ್ಲಬ್ ಸುದ್ದಿ ಕೂಟುಡು ಪಾತಿರ್ದು CIOದ ನಿಲಿಟ್ಟು ರಾಷ್ಟ್ರಮಟ್ಟಡು ಜೂನ್ 25 ಜುಲೈ 26 ಮುಟ್ಟದ ಒಂಜಿ ತಿಂಗೊಲ್ದ ಪೊರ್ತುಡು ಮಣ್ಣಿನಲ್ಲಿ ಕೈಗಳು ಭಾರತದೊಂದಿಗೆ ಹೃದಯಗಳು ಪನ್ಪನ ಉದ್ದೇಶದ ಒಟ್ಟಿಗೂ ದೇಶದೊರ್ಮೆಡು 1 ಮಿಲಿಯನ್ ದೈಕುಲು ಉಳ್ಳಾಲ ತಾಲೂಕು ದೊರ್ಮೆಡು 500 ದೈಕಲಿನ ನಡೆದು ಸಾಂಕುನ ಯೋಜನೆ ತಯಾರು ಮಲ್ತದನೆಂದು ಮಾಹಿತಿ ಕೊರಿಯರು ಬರವು ಸಂಸ್ಥೆಲೆಡು ಆರಾಧನಾ ಜಾಗೆಲೆಡು ಸಾರ್ವಜನಿಕ ಜಾಗೆಲೆಡು ದೈಕ್ಲಿನ ಈ ತುರ್ತುಗೆ ನಡೆದೀತದು ಜುಲೈ 26 ಮುಟ್ಟ ಅಭಿಯಾನ ದುಂಬರಿಯುಂಡು ಅಪ್ಪೆಮ್ಮೆರು ಬರವು ಕಲ್ಪವನಕ್ಲಿನ ಒಟ್ಟುಗು ಎಡ್ಡೆ ನಡಕ್ಕೆ ಬೇತೆ ಧರ್ಮದಕ್ಲಿನ ಒಟ್ಟುಗು ಬಂದುಲಿನಂಚ ಉಪ್ಪುನ ಧರ್ಮ ಎಡ್ಡೆಪ್ಪುದ ಬದುಕು ಶಿಸ್ತು ನಿರ್ಮಲ ಎಡ್ಡೆ ಬಿಲೆ ಉಪ್ಪುನ ವಿಚಾರಲು ಪರಿಸರ ಪ್ರೇಮ ಇಂಚಿತಿ ವಿಚಾರಲೇಡು ತರಬೇತಿನ ವಾರಗೋ ರದ್ದೆತನೊಂದುಲ್ಲ ದೈ ನಡುಪುನ ಮಾತ್ರ ಐನ ರಕ್ಷಣೆ ಮಲ್ಪನ ಜವಾಬ್ದಾರಿನಿ ಎಂಕುಲೆ ಮಲ್ತೊಂದುಲ್ಲ ಪಚ್ಚೆ ಪಜೀರು ನಿರ್ಮಲ ಪರಿಸರದ ಉದ್ದೇಶದೊಟ್ಟಿಗೂ ಈ ಯೋಜನೆ ನಡಪಾವಂದುಲ್ಲ ಅಂದು ಜೋಕುಲು ಪಂಡೇರು CIO ಸದಸ್ಯರು ಹಿರಾ ಸ್ಕೂಲ್ದ ಅಮ್ನಾನ್ ಅಹಮದ್ ಸೈಂಟ್ ಮೇರಿ ಸ್ಕೂಲ್ದ ಹಾಜಿರಾ ಹನಿಯ ಪೀಸ್ ಪಬ್ಲಿಕ್ ಸ್ಕೂಲ್ದ ರಿಫಾ ಮಾಷಿತಾ ಅಭಿಯಾನದ ಬಗೆಟ್ ಮಾಹಿತಿ ಕೊರಿಯರು ಅಭಿಯಾನದ ಬಗೆಟ್ ಪೋಸ್ಟರ್ ಬಿಡುಗಡೆ ಮಲ್ತೇರು CIO ಸಂಚಾಲಕರು ನಿಜಾಮುದ್ದೀನ್ ಉಮರ್ ಪೊಂಜಲಿನ ಸಂಚಾಲಕಿ ಹಫಾ ಸುದ್ದಿ ಕೂಟುಡಿತ್ತೇರು. To spread this message far and wide, CIO will organize public awareness programs in towns around Ullala. There, students, citizens, public speakers and community leaders will unite to speak on behalf of the earth. And this mission doesn't end with planting. After July 26th, CIO mentors will guide us in adopting and maintaining green zones like school gardens and mosque surroundings. So we stay connected with our trees even after the campaign. CIO ಚಿಲ್ಡ್ರನ್ ಇಸ್ಲಾಮಿಕ್ ಆರ್ಗನೈಸೇಷನ್ ಭಾರತದಾದ್ಯಂತ ಜೂನ್ 25ರಿಂದ ಜುಲೈ 26 ತನಕ ಮಣ್ಣಿನಲ್ಲಿ ಕೈಗಳು ಭಾರತಕ್ಕಾಗಿ ಹೃದಯ ಮಣ್ಣಿನಲ್ಲಿ ಕೈಗಳು ಭಾರತಕ್ಕಾಗಿ ಹೃದಯ ಎಂಬ ಶೀರ್ಷಿಕೆಯಲ್ಲಿ 1 ತಿಂಗಳ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಈ ಅಭಿಯಾನದ ಭಾಗವಾಗಿ 1 ಲಕ್ಷ ಗಿಡ ನೆಡುವ ಯೋಜನೆಯನ್ನು ಅದು ಹಮ್ಮಿಕೊಂಡಿದೆ. ಇದರ ಅಂಗವಾಗಿ ಮಕ್ಕಳಲ್ಲಿ ಪರಿಸರ ಬಗ್ಗೆ ಜಾಗೃತಿ ಮೂಡಿಸಲು ದೇಶದಲ್ಲಿ ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದರ ಭಾಗವಾಗಿ CIO ಚಿಲ್ಡ್ರನ್ ಇಸ್ಲಾಮಿಕ್ ಆರ್ಗನೈಸೇಷನ್ ಸರ್ಕಲ್ ಉಲ್ಲಾಲ ಯೂನಿಟ್ ಇಂದಿನ ಈ ಪ್ರೆಸ್ ಮೀಟ್ ಅನ್ನು ಇಲ್ಲಿ ಹಮ್ಮಿಕೊಂಡಿದೆ. ಮಣ್ಣಿನಲ್ಲಿ ಕೈಗಳು ಭಾರತಕ್ಕಾಗಿ ಹೃದಯ ಮಣ್ಣಿನಲ್ಲಿ ಕೈಗಳು ಭಾರತಕ್ಕಾಗಿ ಹೃದಯ CIO 1 ಮಿಲಿಯನ್ ಮಕ್ಕಳ ಗಿಡ ನೆಡುವ ಅಭಿಯಾನ ಆರಂಭಿಸಿದೆ. ಜೂನ್ 25ರಿಂದ ಜುಲೈ 26 ತನಕ ಮಕ್ಕಳಲ್ಲಿ ಭಾರತದಾದ್ಯಂತ 1 ಮಿಲಿಯನ್ ಗಿಡಗಳನ್ನು ನೆಟ್ಟು ಪಾಲನೆ ಮಾಡುವುದಾಗಿದೆ. ಇಸ್ಲಾಮಿಕ್ ಮೌಲ್ಯಗಳ ಆಧಾರದ ಮೇಲೆ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಬದ್ಧವಾಗಿರುವ ರಾಷ್ಟ್ರೀಯ ವೇದಿಕೆ CIO ಪ್ರಕೃತಿಯ ಸಂರಕ್ಷಣೆಯ ಅರಿವು ಮಕ್ಕಳಲ್ಲಿ ಚಿಕ್ಕ ವಯಸ್ಸಿನಲ್ಲಿ ತೊಡಗಬೇಕು ಎಂಬ ನಂಬಿಕೆಯಲ್ಲಿ ಈ ಅಭಿಯಾನ ಆರಂಭಿಸಿದೆ. ಈ ಸರ್ತಿದ ಭಾರಿ ಬರ್ಸುರ್ದು ಪ್ರಕೃತಿ ಮುನಿದು ಕೂಡ್ಲ ನಗರದ ಪಾಕ ಕಡೆಟ್ ಕಷ್ಟ ನಷ್ಟ ಉಂಡಾತದೆ. ಈ ಬಗೆಟ್ ಶಾಸಕರು ವೇದವ್ಯಾಸ್ ಕಾಮತ್ ಮರೋಲಿ 37ನೇ ವಾರ್ಡ್ಗೆ ಅಧಿಕಾರಿನ ಒಟ್ಟಿಗೂ ಪೋದು ನಷ್ಟದ ಬಗೆಟ್ ಪಿಂದೊಂದೇರು. ಬುಡಂತೆ ಬರ್ಸ ಬತ್ತ ನಡೆದವರ ಕುಡ್ಲ ನಗರದ ಸುತ್ತಮುತ್ತಲು ಬೇತಿ ನಮೂನೆ ಕಷ್ಟ ನಷ್ಟ ಉಂಡಾದಿತ್ತು. ಪಾಲಿಕೆದ 37ನೇ ವಾರ್ಡ್ ಮರೋಲಿಗೆ ಅಧಿಕಾರಿನ ಒಟ್ಟಿಗೂ ಪೋಯಿನ ಶಾಸಕರು ವೇದವ್ಯಾಸ್ ಡಿ ಕಾಮತ್ ಕಷ್ಟ ನಷ್ಟ ಉಂಡಾಯಿನ ಜಾಗಿಲೆಗೆ ತೂದು ಜನಪ್ರಿಯ ಸಮಸ್ಯೆ ಪಿಂದೊಂಡಿರು. ಅಡುಮರೋಳಿ ಶೋಭಾ ಶೆಟ್ಟಿ ಪನ್ಪನಾರನ ಇಲ್ಲಲ್ದ ಎತ್ತರದ ಬರೆಗೋಡೆ ಬೂರ್ದು ಭಾರಿ ನಷ್ಟ ಆತಂಡು. ಪಾಂಪು ಇಲ್ಲು ಸುಶಾಂತ ಪೂಜಾರಿ ಮಹಾಬಾಲ ಪನ್ಪನಾಕ್ಲಿನ ಇಲ್ಲಲ್ದ ಪಿರವುದ ಗುಡ್ಡೆ ಜರಿದು ಅಪಾಯದ ಸ್ಥಿತಿ ಉಂಡು. ಒಂದೆರಡು ಇಲ್ಲಲಿಕ್ಕೆ ನಷ್ಟ ಆಪನಡಿತಿದ್ದು ಅಲ್ಪದಕ್ಲಿಗೆ ಅಪಾಯ ಆವಂದನಂಚ ಅಗತ್ಯ ಕ್ರಮದಿತ್ತೊಂದಿರೆ ಶಾಸಕರು ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀರು. ಬಿಜೆಪಿ ನಾಯಕರು ಪ್ರಶಾಂತ್ ಮರೋಲಿ, ಜಗದೀಶ್ ಶೆಣಿ, ಜಗನ್ನಾಥ ದೊಡ್ಡಮನೆ ಪಾಲಿಕೆ ಅಧಿಕಾರಿಗಳು ಈ ಪೊರ್ತುಡಿತ್ತೇರು. ಮುರಕಲ್ ವ್ಯವಹಾರಗೂ ಸರ್ಕಾರ ಪಾಡ್ದನ ತಡೆಪುನು ದೆಪ್ಪಾವಡುಂದು ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ರಾಜ್ಯ ಕಾರ್ಯಂತಿರು ಖಾದರ್ ಪರಂಗಿಪೇಟೆ ಒತ್ತಾಯ ಮಲ್ತದೇರು. ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ರಾಜ್ಯ ಕಾರ್ಯಂತಿರು ಖಾದರ್ ಪರಂಗಿಪೇಟೆ ಕುಡ್ಲದ ಪ್ರೆಸ್ ಕ್ಲಬ್ ಸುದ್ದಿ ಕೂಟುಡು ಪಾತಿರುದು. ಕರಾವಳಿಡು ಪಾಕಜನಕ್ಕೂ ಆದಾಯದ ಮೂಲ ಆದುಪ್ಪುನ ಮುರಕಲ್ಲು ಪೊಯ್ಯ ಒದಗಾವಣಿನ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ತಡೆತಪತ್ತನ ಕಾರಣ
ಕಟ್ಟುನ ಕಾಮಗಾರಿಲು ಉಂತದು ಬೆನ್ಪುನಗ್ಲೆಗೆ ಬದುಕು ನಡಪಾವನವೇ ಕಷ್ಟ ಆತಡ್ ಕೈಕಿ ಎಕ್ಕಂದಿನ ಬಿಲಿಡ್ದು ಮುರಕಲ್ಲು ಪೊಯ್ಯೆ ಜಲ್ಲಿನಿಂದ ತುನಿಯರ್ಲ ನಡುವರ್ಗದ ಜನಕ್ಲಿಗೆ ಭಾರಿ ಕಷ್ಟ ಆವನುಂಡು ಅಂಚದು ಸರಕಾರ ಬೇಗ ಮುರಕಲ್ಲಿಗೆ ಪಾಡ್ದನ ತಡಿಪುನು ದೆಪ್ಪ ಒಡಂದು ಒತ್ತಾಯ ಮಲ್ತನಾರು ಎಂಕ್ಲಿನ ಅಭಿಪ್ರಾಯಲಿಗೂ ಗುಮನ ಕೊಡ್ಜಿಂಡ ಪುರುಂಬಾಟ ನನಲ ಜೋರ ಆಪನೊಂದು ಪಂಡೇರು ಸೋಷಿಯಲ್ ಡೆಮೋಕ್ರೆಟಿಕ್ ಟ್ರೇಡ್ ಯೂನಿಯನ್ ಜಿಲ್ಲಾ ಗುರುಕಾರ್ಯರು ಇರ್ಫಾನ್ ಖಾನಪ್ಪ ತಿರ್ದು ಬೇತೆ ರಾಜ್ಯಗೂ ಅಕ್ರಮವಾದ ಪೊಯ್ಯೆ ಸಾಗ ಒಂದುಲ್ಲೇರು ಐನು ಉಂತಾವಡು ಪೊಯ್ಯೆಗ್ ಸರಕಾರನೇ ಬಿಲೆ ನಿಗಂಟು ಮಲ್ಪೊಡು ಕಲ್ಲು ಗಣಿಗಾರಿಕೆಗೆ ರಾಜ್ಯ ಸರ್ಕಾರ ಹೊಸ ತೆರಿಗೆಯನ್ನು ಪಾಡ್ದಿತ್ತದು ಆಯ್ನ ತುರ್ತುಡು ಪಿರ ತುಲಿತು ತೂವೊಡು ಪಂಡೇರು ಯೂನಿಯನ್ದ ಜಿಲ್ಲಾ ಕಾರ್ಯಾಂತಿರು ರಹಿಮಾನ್ ಕುಡ್ಲಾ ನಗರ ಸಮಿತಿ ಗುರುಕಾರ್ಯರು ಇಕ್ಬಾಲ್ ಬಿಪಿ ಶರೀಫ್ ಇಲಿಯಾಸ್ ಬೆಂಗರೆ ಮುಸ್ತಫಾ ಪರ್ಲಿಯ ಸುದ್ದಿಕೂಟುಡಿದ್ದೇರೆ. ಜನಸಾಮಾನ್ಯರ ಕಷ್ಟವನ್ನು ಅರಿತು ಇಲ್ಲಿ ಏನು ಜಿಲ್ಲಾಡಳಿತ ಮರಳು ಮತ್ತು ಕೆಂಪು ಕಲ್ಲನ್ನು ಸ್ಥಗಿತಗೊಳಿಸಿದೆ ಅದನ್ನು ಸರ್ಕಾರ ಕೂಡಲೇ ವಾಪಸ್ ಅದು ಚಾಲ್ತಿಯಲ್ಲಿ ಇರುವಂತೆ ಮಾಡಬೇಕೆಂದು ನಾವು ಸೋಷಿಯಲ್ ಡೆಮೋಕ್ರೆಟಿಕ್ ಟ್ರೇಡ್ ಯೂನಿಯನ್ ಮೂಲಕ ನಾವು ಸರ್ಕಾರವನ್ನು ಅದೇ ರೀತಿ ಜಿಲ್ಲಾಡಳಿತವನ್ನು ನಾವು ಒತ್ತಾಯಿಸ್ತಾ ಇದ್ದೇವೆ. ನಮ್ಮ ಬೇಡಿಕೆಗಳು ಈ ರೀತಿ ಇದೆ. ಹೊರ ರಾಜ್ಯಕ್ಕೆ ಅಕ್ರಮವಾಗಿ ಮರಳು ಸಾಗಾಟವಾಗುತ್ತಿದೆ. ಈ ಕಾರಣದಿಂದ ಈಗಾಗಲೇ ಜಿಲ್ಲಾಡಳಿತ ಈ ಮರಳು ಹಾಗೂ ಕೆಂಪು ಕಲ್ಲು ಗಣಿಗಾರಿಕೆಯನ್ನು ಸ್ಥಗಿತಗೊಳಿಸಿದೆ. ಇದನ್ನು ನಿಲ್ಲಿಸಬೇಕು. ಅದೇ ರೀತಿ ಜನಸಾಮಾನ್ಯರಿಗೆ ಕೈಗೆಟಕುವ ರೀತಿಯಲ್ಲಿ ದರ ನಿಗದಿಗೊಳಿಸಿ ಜನಸಾಮಾನ್ಯರಿಗೆ ಈಸಿಯಾಗಿ ಸಿಗುವಂತೆ ಮಾಡಬೇಕು. ಅದೇ ರೀತಿ ಈ ಹಿಂದೆ 3 ಯೂನಿಟ್ ಮರಳಿಗೆ 350 ರೂಪಾಯಿ ರಾಯಲ್ಟಿ ದರ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕಿತ್ತು. ಇದೀಗ 3 ಯೂನಿಟ್ ಮರಳಿಗೆ 1800 ರೂಪಾಯಿಯನ್ನು ನಿಗದಿಗೊಳಿಸಲಾಗಿದೆ. ಇದೀಗ ಒಂದು ಲೋಡು ಮರಳಿಗೆ 20,000ಕ್ಕಿಂತ ಹೆಚ್ಚು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಚಾಲ್ತಿಯಲ್ಲಿದೆ. ಅದೇ ರೀತಿ ಮರಳಿಗೆ ಸರ್ಕಾರವೇ ದರ ನಿಗದಿಗೊಳಿಸಬೇಕು. ಅದೇ ರೀತಿ CRZ ನಾನ್ CRZ ಇದೆ. CRZ ಈ ವ್ಯಾಪ್ತಿಯಲ್ಲಿ ಹಸಿರು ಪೀಠದ ಒಂದು ತಡೆ ಇದೆ. ಆದರೆ ನಾನ್ CRZ ಅಲ್ಲಿ ಕೂಡ ಈ ತಡೆಯನ್ನು ತೆರವುಗೊಳಿಸಬೇಕು. ಕಾಪುದ ಮಟ್ಟು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಹೊಸ ಆಡಳಿತ ಮುಕ್ತೇಸರರಾದ ಸುನಿಲ್ ಡಿ ಬಂಗೇರ ಮೇರನ ಅಜಪಾತಡ್ ವ್ಯವಸ್ಥಾಪನಾ ಸಮಿತಿ ಕಟ್ಟುನ ದಿಟ್ಟಿಡು ಭಕ್ತರಿರದ ಅರ್ಜಿ ಲೆತ್ತದಿತ್ತೇರೆ. ಉಡುಪಿ ಜಿಲ್ಲೆ ಕಾಪು ತಾಲೂಕು ಮಟ್ಟದ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನಗೂ ಸುನಿಲ್ ಡಿ ಬಂಗೇರ ಹೊಸ ಆಡಳಿತ ಮುಕ್ತೇಸರರಾತಿರು. ಕಾರ್ಯಂತರಾದ ರಾಘವೇಂದ್ರ ರಾವ್, ಪಣವುದ ಗುರುಕಾರರಾದ ಶಂಕರ ಶೇರಿಗಾರ್, ಪೂಜೆ ಮಲ್ಪೆರೆಗೆ ಪ್ರದ್ಯುಮ್ನ ಆಚಾರ್ಯನ ಅಜಪಾತಂಡ್, ಎಂ ಸತೀಶ್ ರಾವ್, ಚಂದ್ರಶೇಖರ, ಸಾಧನಾ ದೇಜಪ್ಪ ಕೋಟ್ಯನ್, ಅಶ್ವಿನಿ ಕೃಷ್ಣರಾಜ್, ಹರೀಶ್ ಜಿ ಸಾಲ್ಯನ್ ಸದಸ್ಯರಾತಿರು. ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಲು ಬೊಕ್ಕ ಧರ್ಮದಾಯ ದತ್ತಿ ಇಲಾಖೆನ ನೀಲಿಟ್ಟು ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿದ ಸದಸ್ಯರನ್ನ ಪುದರು ಬೊಕ್ಕ ಪುರಪ್ಪನು ಗುರುವಾರ ನಡತ್ನ ಉಡುಪಿ ಜಿಲ್ಲಾ ಧಾರ್ಮಿಕ ಪರಿಷತ್ದ 5ನೇ ಸಭೆಟ್ ದುಂಬು ದೀದಿತ್ತಂಡು. ವ್ಯವಸ್ಥಾಪನಾ ಸಮಿತಿ ಕಟ್ಟುನ ಬಗೆಟು ಉಮೇದದ ಭಕ್ತರಿಡ್ದು ಅರ್ಜಿಲೆತ್ತದಿತ್ತಂಡು. ನಿಘಂಟದ ಕಾಲದುಲ ಇದೊಂದು ಮಾತಾ ಅರ್ಜಿಲೇನು ಪಿಂದಿದು ಸಮಿತಿ ಕಟ್ಟದುಂಡು. ಬ್ಯಾಂಕ್ ಆಫ್ ಬರೋಡದ ಕುಡ್ಲ ವಿಭಾಗ ಆಫೀಸ್ಡ್ ಆರೋಗ್ಯ ಪರೀಕ್ಷೆ ಬೊಕ್ಕ ನೆತ್ತಿರದಾನ ಶಿಬಿರ ನಡಪಾದಿರು. ಇತ್ತಿದ ಕಾಲಡು ದಾನಲೆಡು ಓ ಮಲ್ಯ ಅಂದ ಕೇಂಡ ಅವು ನೆತ್ತಿರ ದಾನ ಪನ್ಪನ ಕಾಲ ಉಂದು. ಇತ್ತಿದ ಕಾಲಡು ತುರ್ತುದ ಪುರ್ತುಡು ನೆತ್ತಿರು ಭಾರಿ ಅಗತ್ಯ. ಆತೆತ್ತು ನರಮಾನ್ಯರ ಆರೋಗ್ಯ ಪರೀಕ್ಷೆ ಮಲ್ತೋನ್ನವಲ ಮುಖ್ಯ ಆದುಂಡು. ಅಂಜದು ಸಂಘ ಸಂಸ್ಥೆದಕ್ಲಿ ಹೆಚ್ಚಾದ ನೆತ್ತಿರದಾನ ಶಿಬಿರ, ಆರೋಗ್ಯ ಪರೀಕ್ಷೆದ ಶಿಬಿರ, ಧರ್ಮಗು ಮರ್ದು ಒದಗಾವನ ಶಿಬಿರ ಇಂಜ ಮಾತ ನಡಪಾವಿರು. ಬ್ಯಾಂಕ್ ಆಫ್ ಬರೋಡದ ಕುಡ್ಲ ವಿಭಾಗ ಆಫೀಸ್ಡ್ ಆರೋಗ್ಯ ಪರೀಕ್ಷೆ ಬೊಕ್ಕ ನೆತ್ತಿರದಾನ ಶಿಬಿರ ನಡತಂಡು. ರೆಡ್ ಕ್ರಾಸ್ ಸಂಸ್ಥೆ ಸಹಕಾರಡು ನಡತನ ಕಾರ್ಯಕ್ರಮಟು ಬ್ಯಾಂಕ್ದ ಅಧಿಕಾರಿಲು ಬೊಕ್ಕ ಕೆಲಸದಕ್ಲು ಆರೋಗ್ಯ ಪರೀಕ್ಷೆ ಮಲ್ಪಾವಂಡಿರು. ಒಂದುವೇ ಪೊರ್ತುಡು ಬ್ಯಾಂಕ್ದ ಅಧಿಕಾರಿಲು ಬೊಕ್ಕ ಕೆಲಸದಕ್ಲು ನೆತ್ತಿರದಾನ ಶಿಬಿರಡು ಪಾಲ್ದೆ ತಂದು ನೆತ್ತಿರು ಕುರಿಯರು.
ಜುಲೈ 25 ಕೋಟಿಕಾರ್ ಮಾಡೂರು ಶ್ರೀ ಪಾಡಂಗರ ಭಗವತಿ ಕ್ಷೇತ್ರದ ಕೈತಲ್ದ ಕಂಡುಡು ತೀಯರೆ ಚೇರ್ಲಿ ಒರಿನಾಳ್ 2028 ಕೆಸರ್ ಕಂಡ ಗೊಬ್ಬುದ ಕೂಟ ನಡಪೆರ ಉಂಡು ಕಾರ್ಯಕ್ರಮ ಸಂಯೋಜಕರು ಡಾಕ್ಟರ್ ಅರುಣ್ ಉಳ್ಳಾಲ ಪಂತೇರು. ಡಾಕ್ಟರ್ ಅರುಣ್ ಉಳ್ಳಾಲ ಸುದ್ದಿಕೂಟುಡು ಪಾತಿರದು ಉಳ್ಳಾಲದ ಶ್ರೀ ಚೀರುಂಬ ಭಗವತಿ ಕ್ಷೇತ್ರ ಬೊಕ್ಕ ಶ್ರೀ ಚೀರುಂಬ ಭಗವತಿ ತೀಯ ಸಮಾಜ ಸೇವಾ ಸಂಘದ ಒಟ್ಟು ಸಿರಿಗಿಡೆ ಜುಲೈ 25 ಕೋಟೆಕಾರ್ ಮಾಡೂರು ಶ್ರೀ ಪಾಡಂಗರ ಭಗವತಿ ಕ್ಷೇತ್ರದ ಕೈತಲ್ದ ಕಂಡುಡು ತೀಯರೆ ಚೇರ್ಲಿ ಒರಿನಾಳ್ 2028 ಕೆಸರು ಕಂಡ ಗೊಬ್ಬುದ ಕೂಟ ನಡಪೆರ ಉಂಡು. ಬಡಕೈ ಕೇರಳ ಬೊಕ್ಕ ಕುಡ್ಲದ ತೆನ್ಕೈ ಬಾಗೊಡುಪ್ಪನ ತೀಯರೆನು ಒಟ್ಟು ಸೇರಾದು ಒಗ್ಗಟ್ಟು ಬೊಕ್ಕ ಸಂಸ್ಕೃತಿ ಗೇನ ಮೂಡಾವನ ಉದ್ದೇಶಡು ಈ ಕೆಸರು ಕಂಡ ಗೊಬ್ಬುದ ಕೂಟ ದಿವೊಂದುಂಡು. ಮಾತ ಸಮುದಾಯದಕ್ಲು ಕಾರ್ಯಕ್ರಮದ ಗೆಲ್ಮೆಗೆ ಪ್ರೋತ್ಸಾಹ ಕೊರಡುಂದು ಪಂಡೇರೆ. ಬೆಂಗಳೂರದ ಡಾಕ್ಟರ್ ಶಿಲ್ಪಾ ಎಚ್ ಬೊಕ್ಕ ಡಾಕ್ಟರ್ ಎಂ ನವೀನ್ ಖಂಡನಿ ಬಡಿದಿ ಕಾರ್ಯಕ್ರಮ ಮುದಿಪನ ಮಲ್ಪೆರೆ. ತೊಕ್ಕುಟದ ಸಾಯಿ ಪರಿವಾರ ಸೇವಾ ಟ್ರಸ್ಟ್ದ ಮರ್ಯಾದಿ ಗುರುಕಾರ್ಯರು ಪ್ರವೀಣ್ ಶೆಟ್ಟಿ ಪಿಲಾರ್ ಮೇಗಿನ ಮನೆ ಕೆಸರು ಕಂಡ ಗೊಬ್ಬುದ ಕೂಟಗೂ ಚಾಲನೆ ಕೊರ್ಪೆರು. ಉಳ್ಳಾಲ ಚೀರುಂಬ ಭಗವತಿ ಕ್ಷೇತ್ರದ ಗುರುಕಾರ್ಯರು ಚಿದಾನಂದ ಗುರಿಕಾರ ನಂದ್ಯ ಗುರುಕಾರ್ಮ ವಹಿಸುವರು. ಆಡಳಿತ ಮುಕ್ತೇಸರರು ಸುರೇಶ ಭಟ್ನಗರ ಬೊಕ್ಕ ಪದ್ನೆನ್ಮ ಭಗವತಿ ಕ್ಷೇತ್ರೊಳನ ಆಚಾರ ಪಟ್ಟಣಗಳು ಬೊಕ್ಕ ಗುರುಕಾರ್ಯರು ಉಪ್ಪುವರು. ಬೈಯಗ್ ಮುಗಿತಲ ಲೇಸಿಡು ಸ್ಪೀಕರ್ ಯುಟಿ ಖಾದರ್ ಸೇರಿದು ಪಾಕುಜನ ಬಿನ್ನಿರು ಪಾಲ್ದೆ ತುನುವಿருந்து ಡಾಕ್ಟರ್ ಅರುಣ್ ಉಳ್ಳಾಲ ಪಂಡೇರು. ಶ್ರೀ ಚೀರುಂಬ ಭಗವತಿ ಕ್ಷೇತ್ರ ಬೊಕ್ಕ ತೀಯ ಸಮಾಜ ಸೇವಾ ಸಂಘದ ಪದಾಧಿಕಾರಿಗಳು ಒಟ್ಟುಗಿತ್ತೇರು. ಈ ಭಾನುವಾರ ಅಂದರೆ ಜುಲೈ 20ನೇ ತಾರೀಕಿಗೆ ಆದಿತ್ಯವಾರ ಮಾಡೂರು ಭಗವತಿ ಕ್ಷೇತ್ರಕ್ಕೆ ಹೋಗುವ ಪಕ್ಕದಲ್ಲಿ ಬರುವ ಅಂದರೆ ಕೋಟೆಕಾರು ಪಕ್ಕದ ವಿಷ್ಣುಮೂರ್ತಿ ದೇವಸ್ಥಾನದ ಪಕ್ಕದಲ್ಲಿರುವ ಗದ್ದೆಯಲ್ಲಿ ತೀಯರೆ ಚೇರಲಿ ಒರಿನಾಡು ಎನ್ನುವಂತಹ ಒಂದು ಕೆಸರು ಗದ್ದೆಯಾಟ ನಡೆಯಲಿಕ್ಕಿದೆ. ಈ ಗದ್ದೆಯಾಟ ಬರೀ ಉಳ್ಳಾಳ ಕ್ಷೇತ್ರಕ್ಕೆ ಸೀಮಿತ ಅಲ್ಲ. ಇದರ ಸಂಯೋಜನೆ ಉಳ್ಳಾಳ ಚೀರುಂಬ ಭಗವತಿ ಕ್ಷೇತ್ರದ 4 ಗ್ರಾಮಗಳು ಕ್ಷೇತ್ರಾಡಳಿತ ಸಮಿತಿ ಸೇರಿಕೊಂಡು. ಆದರೆ ಇದೊಂದು ವಿಶೇಷ ಕಾರ್ಯಕ್ರಮ, ಏಕೆಂದರೆ ತೀಯಾ ಸಮುದಾಯ ಒಳಗೊಳ್ಳುವ 18 ಭಗವತಿ ಕ್ಷೇತ್ರ, ಸರಿಸುಮಾರು ಕಾಸರಗೋಡು ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ವ್ಯಾಪ್ತಿಯಲ್ಲಿ ಇಟ್ಟುಕೊಂಡು ತ್ರಿವಳಿ ಜಿಲ್ಲೆಗೆ ಸಂಬಂಧಪಟ್ಟ 18 ಭಗವತಿ ಕ್ಷೇತ್ರದ ಎಲ್ಲ ತೀಯಾ ಬಾಂಧವರಿಗೆ ನಡೆಯುವಂತಹ ಮುಕ್ತ ಆಟೋಟ ಸ್ಪರ್ಧೆ ಇದು. ಈ ಕಾರ್ಯಕ್ರಮ ಬೆಳಿಗ್ಗೆ ಉದ್ಘಾಟನೆ, ಸಾಂಪ್ರದಾಯಿಕವಾದ ಉದ್ಘಾಟನೆ ನಡೆಯಲಿಕ್ಕಿದೆ. ಕಳಿತೊಡಂಗಳ್ ಎನ್ನುವಂಥ ಹೆಸರನ್ನು ಅದಕ್ಕೆ ಕೊಟ್ಟಿದ್ದೇವೆ. ಸಭಾಚಾಲನೆ ನೀಡಲಿದ್ದಾರೆ ಬೆಂಗಳೂರಿನ ಪ್ರಖ್ಯಾತ ವೈದ್ಯರಾಗಿರುವ ಡಾಕ್ಟರ್ ಶಿಲ್ಪಾ ಎಚ್ ನವೀನ್ ಮತ್ತು ಡಾಕ್ಟರ್ ಎಂ ನವೀನ್ ದಂಪತಿಗಳು. ಆನಂತರ ಸಾಯಿ ಪರಿವಾರ ಸೇವಾ ಟ್ರಸ್ಟ್ ತೊಕ್ಕೋಟು ಇದರ ಗೌರವಾಧ್ಯಕ್ಷರಾಗಿರುವ ಪ್ರವೀಣ್ ಶೆಟ್ಟಿ ಮೇಗಿನ ಮನೆ ಅವರು ಕೆಸರುಗದ್ದೆಗೆ ಚಾಲನೆ ನೀಡಲಿದ್ದಾರೆ. ನಮ್ಮ ಕ್ಷೇತ್ರದ ಉಳ್ಳಾಳ ಭಗವತಿ ಕ್ಷೇತ್ರದ ಅಧ್ಯಕ್ಷರಾಗಿರುವ ಚಿದಾನಂದ ಗುರಿಕಾರ ನಂದಿ ಅವರು ಆ ಉದ್ಘಾಟನಾ ಸಮಾರಂಭದ ಸಭಾಧ್ಯಕ್ಷತೆ ವಹಿಸಿಕೊಳ್ಳಲಿದ್ದಾರೆ. ಕ್ಷೇತ್ರದ ಆಡಳಿತ ಮುಕ್ತೇಸರರಾಗಿರುವ ಸುರೇಶ್ ಭಟ್ನಗರ ಅವರು ಗೌರವ ಉಪಸ್ಥಿತರಿರುತ್ತಾರೆ. ಮತ್ತು ವಿಶೇಷವಾಗಿ ಬೆಳಗಿನ ಉದ್ಘಾಟನಾ ಸಮಾರಂಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಾನ್ಯ ಸಂಸದರಾಗಿರುವ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರು ವಿಶೇಷ ಆಹ್ವಾನಿತರಾಗಿ ಪಾಲ್ಗೊಳ್ತಾರೆ. ಕುಡ್ಲದ ಕುದ್ರೋಳಿ ಯುವಕ ಸಂಘದ 23ನೇ ವರ್ಷದ ಮಹಾಸಭೆ ಅಶೋಕ್ ಕುಮಾರ್ ಕೆ ಗುರ್ಕಾರ್ಮೆಡ್ നടത്തുന്നുണ്ട്. 2021-22 ಸಾಲಿಗೆ ರಾಜೇಶ್ ಕುದ್ರೋಳಿ ಗುರ್ಕಾರ್ಯರು ಪೊಂಜರನ ಸಮಿತಿಗೆ ರಾಧಾ ಭಾಸ್ಕರ ಸಂಚಾಲಕರು ಇಂಚ ಹೊಸ ಪದಾಧಿಕಾರಿನ ಅಜಪ್ಪು നടത്തുന്നുണ്ട്. ಕುಡ್ಲದ ಕುದ್ರೋಳಿ ಯುವಕ ಸಂಘದ 23ನೇ ವರ್ಷದ ಮಹಾಸಭೆ ಅಶೋಕ್ ಕುಮಾರ್ ಕೆ ಗುರ್ಕಾರ್ಮೆಡ್ ಸಂಗೋಡು നടത്തുന്നുണ്ട്. ಸಭೆಟ್ 2021-22 ಸಾಲಿಗೆ ಹೊಸ ಪದಾಧಿಕಾರಿನ ಅಜಪ್ಪು നടത്തുന്നുണ്ട്. ಕರಿನ ಸಾನಡು ಕಾರ್ಯಂತರಾದಿತ್ಯನ ರಾಜೇಶ್ ಕುದ್ರೋಳಿ ಈ ಸಾಲಿಗೆ ಹೊಸ ಗುರ್ಕಾರಾತಿರು. ಶಂಕರ ಬರ್ಕೆ ಮರ್ಯಾದಿ ಗುರ್ಕಾರ್ಯರು, ದೀಪಕ್ ರಾಜ್ ಒತ್ತು ಗುರ್ಕಾರ್ಯರು, ದಿನೇಶ್ ಅಂಚನ್ ಪಣವದ ಗುರ್ಕಾರ್ಯರು, ಕೃಷ್ಣಕುಮಾರ್ ಕಾರ್ಯಂತಿರು, ರವಿ ಅಮೀನ್ ಜೊತೆ ಕಾರ್ಯಂತಿರು, ಪ್ರಮೋದ್ ಕುದ್ರೋಳಿ ಗೊಬ್ಬುದ ಕಾರ್ಯಂತಿರು, ಅಬ್ದುಲ್ ರಶೀದ್ ಗೊಬ್ಬುದ ಜೊತೆ ಕಾರ್ಯಂತಿರು, ಕಿಶೋರ್ ಕುಮಾರ್ ಕಲಾ ಕಾರ್ಯಂತಿರು, ದಿನೇಶ್ ಪೂಜಾರಿ ಕಲಾ ಜೊತೆ ಕಾರ್ಯಂತಿರು, ನಾಗರಾಜ್ ಬೊಕ್ಕ ಯಾದವ ಮುಕ್ಳು ಆಫೀಸ್ ಕಾರ್ಯಂತಿರು, ಬೊಕ್ಕ ಆದಿಜನ ಸಮಿತಿ ಸದಸ್ಯರು, ಅಂಚನೆ ರಾಧಾ ಭಾಸ್ಕರ ಪೊಂಜಲಿನ ಸಮಿತಿ ಸಂಚಾಲಕರು, ಕವಿತಾ ಸಾನ್ಯನ್ ಜೊತೆ ಸಂಚಾಲಕರು ಇಂಚ ಪದಾಧಿಕಾರಿನ ಅಜಪ್ಪು നടത്തുന്നുണ്ട്. ಕುಡ್ಲದ ಅಖಿಲ ಭಾರತ ಬಿಲ್ಲವರ ಮಹಿಳಾ ಸಂಘ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಕುದ್ರೋಳಿ ದಾನಿಲೆಟ್ ಸಂಪ್ರದಾಯದ ತೆನಸ್ದೋತ್ಸವ 5 ಕಾಂಡೆ 11 ಗಂಟೆಗೆ ಕುದ್ರೋಳಿ ನಾರಾಯಣ ಗುರು ಕಾಲೇಜಿದ ದಾಮೋದರ ಆರ್ ಸುವರ್ಣ ಸಭಾಂಗಣಡು ನಡಪುನೊಂದು ಸುಕಲಾಕ್ಷಿ ವೈ ಸುವರ್ಣ ಪ್ರಕಟಣೆ ತೆರಿಪಾದಿರು. ಎಡಗಿನಿತ್ತ ನಮ್ಮ ಕುಡ್ಲ ತುಳು ವಾರ್ತೆಗಳು ಮುಗಿಂದು ಸೊಲ್ಮೇರು.